ನಮಸ್ತೆ ವೀಕ್ಷಕರೇ, ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 2 ಗಂಟೆಗೆ ಶಾರ್ಪ್ ಆಗಿ. ಸೊ ಡಿಫ್ರೆಂಟ್ ಗೆಸ್ಟ್ ಅಂಡ್ ಡಿಫ್ರೆಂಟ್ ಡಿಶ್ ಜೊತೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದ ಸ್ಪೆಷಲ್ ಗೆಸ್ಟ್ ಆಗಿ ಪದ್ಮಾವತಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಓಕೆ, ಗ್ರೇಟ್. ಸೊ ಇವತ್ತು ಅಂದರೆ ನಿಮ್ಮ ಕಂಪ್ಲೀಟ್ ನಿಮ್ಮ ಲೈಫ್ ಜರ್ನಿ ಕೂಡ ಹೇಳಬೇಕಾಗುತ್ತೆ. ಯಾಕಂದರೆ ಅಡುಗೆ ಜೊತೆ ಏನಾದರೂ ನಾವು ಮಾತಾಡಬೇಕಲ್ವಾ ಅಲ್ವಾ? ಓಕೆ. ಸೊ ಎಲ್ಲಿಂದ ಮೇಡಮ್ ನಿಮ್ಮ ಊರು ಎಲ್ಲಿ? ನಮ್ಮ ಊರೀಗ ಬನ್ನಂಜೆ. ಓಕೆ. ನಾವು ಹುಟ್ಟಿ ಬೆಳೆದದ್ದೆಲ್ಲ ತುಮಕೂರು ಡಿಸ್ಟ್ರಿಕ್ಟ್. ಓಕೆ, ತುಮಕೂರು ಕಲ್ತದ್ದು. ಓಕೆ ಓಕೆ. ಅಂಡ್ ಮದುವೆ ಆದ್ಮೇಲೆ ಉಡುಪಿ. ತುಮಕೂರು ಮತ್ತು ಉಡುಪಿ ಕಂಪೇರ್ ಮಾಡೋದಾದ್ರೆ ಯಾವ್ದು ಒಳ್ಳೇದು? ತುಂಬಾ ಒಳ್ಳೇದಂತ ನಾನು ಬಂದಾಗ್ಲೇ 55 ವರ್ಷ ಆಯ್ತು. ಈಗ ಇಲ್ಲಿಯೇ ಸೆಟ್ ಆಗಿ ಹೋಗಿದೆ. ಓಕೆ ಓಕೆ. ಸೊ ಹಾಗಾಗಿ ಎರಡು ಸಿಟಿ ಅಂದ್ರೆ ನಮ್ಮ ತಂದೆಗೆ ಹೋಟೆಲ್, ಅಲ್ಲಿ ಇದ್ದೆವು. ಹೌದಾ? ಓಕೆ ಓಕೆ. ಮ್ಯಾರೇಜ್ ಆಗಿ ಅಲ್ವಾ? ಓಕೆ, ಗ್ರೇಟ್ ಗ್ರೇಟ್. ಊರು ಇಲ್ಲೇ ನಮ್ದು ನೇಟಿವ್ ಪ್ಲೇಸ್. ಹೋಟೆಲ್ ಬಿಸ್ನೆಸ್ ಹೀಗಾಗಿ ಆಚೆ ಹೋಗಿದ್ದಾರೆ. ಹೌದಾ? ಓಕೆ, ಗ್ರೇಟ್. ಸೊ ಇವತ್ತು ನಮ್ಮ ವೀಕ್ಷಕರಿಗೆ ಏನ್ ಕಲಿಸ್ತಾ ಇದ್ದೀರಾ? ಇವತ್ತು ನಿಪ್ಪಟ್ಟು ಹೇಳಿ. ಅಂದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಅದರದ್ದು ಹೆಸರು ಅದೆಲ್ಲ ಕೇಳಲಿಕ್ಕೆ. ನಮ್ಮ ಆ ಕಡೆ ಎಲ್ಲ ಸಹ ಮಾಡ್ತಾರೆ. ನಾನು ಯಾವಾಗ್ಲೂ ಮಾಡ್ತಾ ಇರ್ತೀರಾ ಅಲ್ವಾ? ಇದು ಸ್ವಲ್ಪ ಈಸಿಯಾ ಹೇಗೆ? ಈಸಿ ಮಾಡೋದಿದ್ರೆ ಅಡಿಗೆನೇ ಈಸಿ. ಹೌದು, ಅದು ಫಸ್ಟ್ ಹೌದು. ಅಂದ್ರೆ ನಮ್ಮ ಮೈಂಡ್ ಅಲ್ಲೆಲ್ಲ ಇಟ್ಟುಕೊಂಡು ಬಿಟ್ರೆ ಟಕ್ಕೆಲ್ಲ ಈಸಿ ಆಗುತ್ತೆ. ಬಟ್ ಈಗ ಜ್ಞಾಪಕ ಇದು ಬೇಕು ಅಷ್ಟೇ. ಬಟ್ ಈಗೀಗ ಜಾಸ್ತಿಯಾಗಿ ತುಂಬಾ ಜನ ಬ್ಯುಸಿ ಆಗಿದ್ದಾರೆ ಪಾಪ. ಕೆಲವು ಮೈಂಡ್ ಸೆಟ್ ತುಂಬಾ ಕಷ್ಟ ಅಡಿಗೆ ಮಾಡೋದು. ಈ ಆನ್ಲೈನ್ ಬುಕ್ಕಿಂಗು ಇದೇ ಜಾಸ್ತಿ ಆಗಿದೆ. ಸೊ ಇಂಥ ಫುಡ್ ಎಲ್ಲ ಕಮ್ಮಿ ಅಲ್ವಾ? ಅಂದ್ರೆ ಇಂಥ ಫುಡ್ ಕಮ್ಮಿ ತಕೊಂಡ್ರು ಈಗ ಪುನಃ ಅವುಗಳಿಗೆಲ್ಲ ಆರೋಗ್ಯದಲ್ಲಿ ಏರುಪೇರಾಗಿ ಮನೆಯ ವಾತಾವರಣವೇ ಇರ್ಲಿ ಹೇಳಿ ಆಗ ನಾವು ಮಾಡುವಂತ ಫುಡ್ ಬೇಕಾಗ್ತದೆ. ಅದು ಬೇಕಾಗ್ತದೆ, ಬಿಸ್ನೆಸ್ ಆಗ್ಬೇಕಲ್ಲ. ಎರಡು ಬೇಕು ಅಲ್ವಾ? ಒಂದೇ ರುಚಿ ಇರಬಾರ್ದಲ್ಲ, ಸವಿ ರುಚಿಗಳು ಬೇರೆ ಬೇರೆ ಬೇಕಾಗ್ತದೆ. ಹಾಗೆ ನಾನು ಎಲ್ರಿಗೂ ತೋರಿಸುವ ಹೇಳಿ ಈಸಿ ಮೆಥಡ್. ಅಂಡ್ ಕೆಲವೊಂದ್ಸತಿ ಈಸಿ ಆಗುದು ಹೇಗೆ ಮಾಡ್ಬೋದಲ್ಲ. ಈಗ ಹೆಂಗಸರು ಕೆಲ್ಸಕ್ಕೆ ಹೋಗೋದ್ರಿಂದ ಒಂದ್ ಶನಿವಾರ ಆದಿತ್ಯವಾರ ಫ್ರೀ ಇರ್ತದೆ, ಮಕ್ಕಳಿಗೆ ಮಾಡಿ ಕೊಡು. ಹೌದು, ಕರೆಕ್ಟ್. ಓಕೆ. ಸೊ ಏನ್ ಬೇಕು ಮೇಡಮ್ ಇದಕ್ಕೆಲ್ಲ? ಇದಕ್ಕೆ ನಾನು ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟು 1 ಲೋಟೆ ಅಕ್ಕಿ ಹಿಟ್ಟು, 1/4 ಲೋಟೆ ಮೈದಾ ಹಿಟ್ಟು, 1/4 ಲೋಟೆ ರವಾ ಹೇಳಿದ್ರೆ ನಿಮ್ಗೆ ಚಿರೋಟಿ ರವಾ ಅಂತೇಳಿ ಸಿಗ್ತದೆ ಸಣ್ಣದು, ಅದು. ಮತ್ತೆ ಹುರಿಗಡ್ಲೆ, ನೆಲಗಡ್ಲೆ. ಅದನ್ನ ನಾನು ನೆಲಗಡ್ಲೆಯನ್ನು ಸ್ವಲ್ಪ ಫ್ರೈ ಮಾಡಬೇಕು. ಪೌಡರ್ ಮಾಡ್ಕೊಂಡ್ ಬಂದಿದ್ದೀನಿ. ನೈಸ್ ಪೌಡರ್ ಆಗ್ಬಾರ್ದು, ಹೀಗೆ ಕ್ರಶ್ ಆಗ್ಬೇಕಷ್ಟೇ. ಓಕೆ, ನೈಸ್ ಪೌಡರ್ ಆಗ್ಬಾರ್ದು. ಓಕೆ ಓಕೆ. ಎರಡನ್ನು ಮಾಡಿದ್ದೇನೆ. ಎರಡು ಒಂದಗೆ ಹಾಕಿ ಬಂದಿದೆ. ಅದಕ್ಕೆ ಇದೆ ನೆಲಗಡ್ಲೆ, ಇದು ಹುರಿಗಡ್ಲೆ. ಇಲ್ಲಿ ಬಹುಶಃ ಪುಟಾಣಿ ಅಂತಾರೆ. ಕರಿಬೇವಿನ ಸೊಪ್ಪು, ಸ್ವಲ್ಪ ಎಳ್ಳು, ಉಪ್ಪು ರುಚಿಗೆ, ಕೊಬ್ಬರಿ ತುರಿ, ಮತ್ತೆ ಮೆಣಸಿನಕಾಯಿ, ಮತ್ತೆ ಹಳದಿ ಬೇಕಿದ್ರೆ ಹಾಕ್ಬೋದು. ಸ್ವಲ್ಪ ಕಲರ್ ಬೇಕು. ಹೌದು. ಓಕೆ. ಸೊ ಇಷ್ಟು ಬೇಕು, ಇದಿಷ್ಟು ಬೇಕು. ಓಕೆ. ಮತ್ತೆ ಎಣ್ಣೆ ಒಂದು ಮೇನ್ ಇಂಪಾರ್ಟೆಂಟ್. ಓಕೆ. ಸೊ ಮೊದಲಿಗೆ ನಾವು ಇದನ್ನೆಲ್ಲ ಇದೆಲ್ಲ ಹೇಗೂ ಸಿಗ್ತದಲ್ಲ ಈಗ ನಿಮಗೆ ಪೌಡರ್. ಇದನ್ನ ಒಂಚೂರು ನಾವು ಫ್ರೈ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಕಲ್ಸಿದ್ ಮಕ್ಕಳು ಕೇಳಿದಾಗ ಬಿಸಿ ಬಿಸಿ ಮಾಡಿ ಕೊಡ್ಬೋದು ಅಲ್ವಾ? ಓಕೆ. ಸೊ ಮೊದಲಿಗೆ ಏನ್ ಮಾಡ್ಬೇಕು ಮೇಡಮ್? ಈಗ ಮೊದಲಿಗೆ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಓಕೆ. ಅಕ್ಕಿ ಹಿಟ್ಟಿಗೆ ಒಂಚೂರು ಬಿಸಿ ಎಣ್ಣೆ ಹಾಕಿದೆ. ಬಿಸಿ ಎಣ್ಣೆ ಬೇಕು? ಯಾಕೆ ಮೇಡಮ್ ಬಿಸಿ ಎಣ್ಣೆ? ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ ಓಕೆ ನಮಗೆ. ಹಾಗಾಗಿ ಬಿಸಿ ಎಣ್ಣೆ ಮತ್ತೆ ಈ ಮೈದಾ ಹಾಕ್ತೇನೆ. ಓಕೆ. ಈ ಬಿಸಿ ಎಣ್ಣೆ ಬದಲು ತುಪ್ಪ ಹಾಕ್ಬೋದು? ಏನು ಹಾಕ್ಬೋದು, ನೋ ಪ್ರಾಬ್ಲಮ್. ಎಲ್ಲರ ಮನೇಲಿ ತುಪ್ಪ ಅನ್ನೋದೇ ಇಲ್ಲದ್ರೆ ಕಷ್ಟ. ಬಿಸಿ ಎಣ್ಣೆ ಒಂದು ಅಲ್ವಾ? ಬೆಣ್ಣೆಯೂ ಹಾಕ್ಬೋದು ನೀವು. ಓಕೆ ಒಂದು ಪಸೆ ಹೇಳಿ ಮೈದಾ ಹಾಕಿದ್ದೀರಿ. ಓಕೆ. ಇದು ಚಿರೋಟಿ ರವೆ, ಇದನ್ನ ಹಾಕಿದ್ದೇನೆ. ಮತ್ತೆ ಇದೆ ಕ್ರಶ್ ಮಾಡ್ಕೊಂಡದ್ದು ನೆಲಗಡ್ಲೆ ಮತ್ತೆ ಹುರಿಗಡ್ಲೆ. ಇದು ಕೊಬ್ಬರಿ, ಒಣ ಕೊಬ್ಬರಿ ಸ್ವಲ್ಪ, ಎಳ್ಳು ಇದು ಒಂದು ಸ್ವಲ್ಪ. ಸ್ವಲ್ಪ ಸಾಕಲ್ಲ? ಎಲ್ಲ ಸ್ವಲ್ಪ. ನಾನು ಮಾಡ್ತಾ ಇರೋದೇ ಸ್ವಲ್ಪ. ಹೌದು, ನಂಗೋಸ್ಕರ ಮಾತ್ರ. ಹೌದು, ಇಲ್ಲ ಎಲ್ಲರೂ ತಿನ್ಬೋದು, ನೀವು ಒಬ್ಬರೇ ತಿನ್ಲಿಕ್ಕೆ ಆಗುದಿಲ್ಲ. ಇದು ಕರಿಬೇವಿನ ಸೊಪ್ಪು. ಇದು ಸಾಮಾನ್ಯ ಅಡಿಗೆಗೆ ಎಲ್ಲರ ಮಂದಲು ಇರ್ತದೆ. ಹೌದು, ಅದು ಕರೆಕ್ಟ್. ಮತ್ತೆ ಮೆಣಸಿನ ಪುಡಿ,
ಇದು ಸಹ ಖಾರಕ್ಕೆ ನಮಗೆ ಬೇಕಾದಷ್ಟು. ಹೌದು, ನಮ್ಗೆ ಎಷ್ಟು ಖಾರ ಬೇಕು ಓಕೆ ಅಷ್ಟು ಹಾಕಿ. ನಿಮ್ಗೆ ಖಾರವ? ನಮ್ಗೆ ಖಾರ ಒಳ್ಳೇದು. ಒಳ್ಳೇದು, ಹಾಗಾದ್ರೆ ಸರಿ. ಇದು ಖಾರಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹೇಳ್ತಾರೆ. ಉಪ್ಪು ಹಾಕುವಾಗ ಸ್ವಲ್ಪ ಮೈಂಡ್ ಕರೆಕ್ಟ್ ಇರ್ಬೇಕು. ಯಾರ ಮೇಲೆ ಸಿಟ್ಕೊಂಡಿರ್ಬೋದು. ಇದು ಇಷ್ಟು ಉಪ್ಪು ಸಾಕಿದಕ್ಕೆ. ಉಪ್ಪಿನ ಪುಡಿ ಸಾಕು. ಇದನ್ನೊಂಚೂರು ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟ್. ಸರಿ, ಮಿಕ್ಸ್ ಮಾಡಿ ನೀರ್ ಹಾಕಿ ಕಲಸಿ. ನೀರು ಹಾಕೊಳ್ಬೇಕಲ್ಲ ಸ್ವಲ್ಪ ಕಡೆಗೆ. ಇದನ್ನೊಂಚೂರು ಅಂದ್ರೆ ಎಣ್ಣೆ ಹಾಕಿದೀವಲ್ಲಪ್ಪ, ಮತ್ತೆ ಎಲ್ಲ ಹಾಕಿದೀವಲ್ಲ, ಅದು ಎಲ್ಲ ಸ್ಪ್ರೆಡ್ ಆಗ್ಬೇಕು. ನೀರ್ ಹಾಕಿದ ಕೂಡ್ಲೆ ಏನಾಗತ್ತೆ, ಒಂದೊಂದ್ ಕಡೆ ಇರುತ್ತೆ. ಹಾಗೆ ಚೆನ್ನಾಗಿ ಕಲಸಿ ನೋಡಿ. ಹೀಗೆ ಅಂದ್ರೆ ಹೀಗೆ ಬರ್ಬೇಕದು. ಗೊತ್ತಾಯ್ತಲ್ಲ? ಯಾಕೆ ಅವಾಗ ನಿಮ್ಗೆ ಅದು ಕೂಡಿದೆ ಎಲ್ಲ ಅಂತೇಳಿ ಒಂದು ಉಂಡೆ ಕಟ್ಲಿಕ್ಕೆ ಬರ್ತದೆ. ಈಗ ಸ್ವಲ್ಪ ಸಿಗ್ನಲ್ ಅಂದ್ರೆ ನಾವು ಸಾಟೆ ಕೊಟ್ಟದ್ ಸರಿ ಉಂಟಾ ಅಂತೇಳಿ ನೀರ್ ತೆಗಿತೀನಿ. 5 ಜನ ಮಕ್ಕಳಿಗೆ ಕೂಡ ಅಡಿಗೆ ಬರ್ತದೆ ಅಂದ್ರೆ ಅವರ ಮಟ್ಟಿಗೆ, ಅವರ ಮಕ್ಕಳ ಮಟ್ಟಿಗೆ ಮಾಡ್ತಾರೆ. ಹೊರಗಿಂದೆಲ್ಲ ತರುದು ಕಮ್ಮಿ ನಮ್ಮಲ್ಲಿ. ಹಾಗಾಗಿ ಎಲ್ಲ ಕಲ್ತಿದ್ದಾರೆ. ಗೊತ್ತಿಲ್ಲ ಅಂತಿಲ್ಲ, ಎಲ್ಲ ಕಲ್ತಿದ್ದಾರೆ. ಚೂರೆ ಮಾಡಿದ್ರೆ ಅಲ್ವಾ? ಚೂರೆ ಮಾಡಿದ್ರೆ ಯಾರಿಗೂ ಸಿಕ್ಲಿಕ್ಕಿಲ್ಲ ಅಲ್ಲ. ಫಸ್ಟ್ ಟೈಮ್ ಚೂರೆ ಮಾಡ್ಬೇಕು, ಗೊತ್ತಾಗ್ಬೇಕು. ಕರೆಕ್ಟ್. ಹೌದು ಮೇಡಮ್, ಏನ್ ಟ್ಯಾಲೆಂಟ್ ಇದೆ ನಿಮ್ಗೆ? ಸಿಂಗಿಂಗ್, ಡ್ಯಾನ್ಸಿಂಗ್, ಭರತನಾಟ್ಯಂ ಎಲ್ಲ ಮಾಡ್ತೀರಾ? ಇಲ್ಲಪ್ಪ, ನಾನು ಸ್ಟಿಚಿಂಗ್ ಮಾಡ್ತೀನಿ. ಹೌದಾ? ಓಕೆ. ಅಲ್ಲ, ಕೆಲವರಿಗೆ ಅಂದ್ರೆ ಫ್ರೀ ಇದ್ದಾಗ ಮನೆಯಲ್ಲಿ ಸ್ಟಿಚಿಂಗ್, ಡ್ರಾಯಿಂಗ್ ಒಂದು ಸ್ವಲ್ಪ ಕಡಿಮೆ ಮಾಡ್ತೀನಿ. ಮೊದಲು ಹೇಳಿದೆ ಅಲ್ಲ, ಮಕ್ಕಳಿಗೆಲ್ಲ ಎಲ್ಲ ನಾನೇ ಮಾಡ್ತಾ ಇದ್ದು. ಈಗೆಲ್ಲ ಅವರು ದೊಡ್ಡವರಾದ್ರು ಅಲ್ವಾ, ಬೇಗ ಆಗ್ತದೆ. ಉಂಡೆ ಮಾಡಿ ಇಟ್ಕೊಂಡ್ರೆ ಎಣ್ಣೆ ಕಾಯಿದ್ರೊಳಗೆ ಆಗ್ತದೆ, ಬೇಗ ಮಾಡ್ಬೋದು ಅಷ್ಟೇ. ಯಾವುದಕ್ಕೂ ನಾವು ಅದೆಲ್ಲ ರೆಡಿ ಮಾಡಿ ಇಟ್ಟುಕೊಂಡು ಬಿಟ್ರೆ ಕಷ್ಟ ಯಾವ್ದು ಇಲ್ಲ. ಕೆಲವೊಂದು ಅಡಿಗೆಗೆ ಒಂದು ಸ್ವಲ್ಪ ಕೆಲವೊಂದ್ಸತಿ ಟೈಮ್ ಅಂದ್ರೆ ನಿಮ್ಗೆ ಕೆಲವುದಕ್ಕೆ ಟೈಮ್ ಅಂದ್ರೆ ಮಿಕ್ಸಿ ಮಾಡ್ಬೇಕು. ಹೇಳುದು ಅದೆಲ್ಲ ಮಾಡುವಾಗ ಸ್ವಲ್ಪ ಟೈಮ್ ಆಗತ್ತೆ ನೋಡಿ. ಇದಕ್ಕದೇನು ಇಲ್ಲಲ್ಲ. ಈಗ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ. ಪೇಪರಿಗೆ ಪ್ಲಾಸ್ಟಿಕ್ ತಕೊಂಡ್ರೆ ಸುಲಭ ಅಂತ, ಒಂದೇ ಸರ್ತಿಗೆ 4-5 ಆಗತ್ತೆ. ಕೈಯಲ್ಲೂ ಮಾಡ್ಬೋದು. ಕೈಯಲ್ಲಿ ಮಾಡುದಾದ್ರೂ ಚೂರು ಎಣ್ಣೆ ಮುಟ್ಕೊಂಡು ಹೀಗೆ ಮಾಡ್ಬೇಕಾಗತ್ತೆ. ತೆಳ್ಳಗೆ ತಟ್ಟಬೇಕಾಗುತ್ತೆ. ಈಸಿ ಮೆಥಡ್ ಯಾವುದು ಮೇಡಮ್? ಈಸಿ ಮೆಥಡ್ ಅದೇ ಹೇಳಿದೆ ಅಲ್ಲ ನಾನು. ನೋಡಿ, ಹೀಗೆ ಹಾಕಿ ಪ್ಲೇಟಲ್ಲಿ ಒತ್ತಿ ಬಿಟ್ಟು. ಪ್ಲೇಟ್ ಸ್ವಲ್ಪ ಗಟ್ಟಿ ಇರಬೇಕು ಒತ್ತುವಾಗ. ಸವಾಸ್, ಇದು ಈಸಿ ಅಲ್ವಾ? ಈಸಿ. ನೋಡಿ ಒಳ್ಳೆ ಶೇಪ್ ಬಂದಿದೆ. ನೀವು ಒಂದೊಂದೇ ಮಾಡುತ್ತೀರಿ, ಲೇಟ್ ಆಗ್ತದೆ. ಹಾಗೆ ಪುರ್ಸೊತ್ತಿಲ್ಲದವರಿಗೆಲ್ಲ ಮೆಥಡ್ಸ್ ಅಷ್ಟೇ. ಒಂದು ಸೈಡಲ್ಲಿ ವಾಟ್ಸಪ್, ಫೇಸ್ಬುಕ್ ನೋಡ್ಬೇಕಂತ ಇರ್ತದೆ. ಇದೆಲ್ಲ ಸ್ವಲ್ಪ ಈಸಿ. ನೀಟ್ ಒಂಚೂರು ನಾವು ಕೈಯಲ್ಲಿ ಮಾಡ್ಕೊಂಡ್ರೆ ಆಯ್ತು. ಸ್ವಲ್ಪ ಬೇಡ ಆಗುತ್ತೆ, ಒಂಚೂರು ಏನಾದ್ರೂ ನೀರಾದ್ರೆ ಸುಲಭ ಆಗತ್ತೆ. ಒಂದೇ ಸೈಜ್ ಬರ್ಬೇಕಾದ್ರೆ ನೋಡಿ, ಈಗ ಒಂದು ಪ್ಲೇಟ್ ಸ್ವಲ್ಪ ವೆಯ್ಟ್ ಬೇಕಾಗುತ್ತೆ. ಆಗ ನಿಮ್ಗೆ ಒಂದೇ ಸೈಜ್ ಬರುತ್ತೆ. ನೋಡಿ, ಕೈಯಲ್ಲೂ ಮಾಡ್ಕೋಬಹುದು. ಇಲ್ಲದ್ರೆ ಸ್ವಲ್ಪ ಲಟ್ಟಿಸಿ, ಬಾಟ್ಲಿ ಕ್ಯಾಪ್ ಇರುತ್ತಲ್ಲ, ಅದು ನಿಮ್ಗೆ ಒಂದೇ ಟೈಪ್ ಬರುತ್ತೆ. ಕಟ್ ಮಾಡಬಹುದು. ಎಲ್ಲ ನಿಮ್ಮ ಇದಷ್ಟೇನೆ. ಪ್ಲಾನ್ ಹೇಗೆ ಹೊಳಿತದೆ ಅಷ್ಟೇ. ಕ್ರಿಯೇಟಿವ್. ಅದು ಒಂದೇ ನೀಟಾಗಿ ಬರ್ತದೆ. ಜಾಸ್ತಿಯಾಗಿ ಕೆಲವೊಂದು ಫಂಕ್ಷನ್ಸ್ಗೆಲ್ಲ ಕೊಡ್ತಾರಲ್ವಾ? ಈಗ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಒಂದೆರಡು ಊಟಕ್ಕೆ ಹೋಗಿದ್ದೇನೆ. ಈಗ ಅದು ಹಾಗೆ ಅಲ್ಲ, ಹೊಸ್ತು ಮಾಡಿದ ಹಪ್ಪಳ ಬದಲು ಉಡುಪಿ ಹಪ್ಪಳ ಬದ್ಲಿಗಲ್ಲ, ಖಾರದ್ದು ನಿಮ್ದು ಇದೆಲ್ಲ ಬರ್ತದಲ್ಲ, ಖಾರದ ಐಟಮ್ ಒಂದು ಬರ್ತದೆ ನಮ್ಮ ಊಟದಲ್ಲಿ. ಆಗ ಇದನ್ನೊಂದು ನಾನು ಇತ್ತಿತ್ತಲಾಗಿ ತಿಂದದ್ದು 2-3 ಕಡೆ. ನಾನು ಸತಿ ಊಟ ಮಾಡುವಾಗ ಇದನ್ನು ಕೊಟ್ಟಿದ್ರು. ಮೇ ಬಿ ಇದೊಂದು ಆಪ್ಷನ್ ಕೊಟ್ರಾ ಅಂತ ನೋಡಿ. ಅಂದ್ರೆ ಅದೇ ಹೊಸ ರುಚಿ ಮಾಡಿದ್ರಲ್ವಾ, ಜನರಿಗೂ ಇಷ್ಟ ಆಗುತ್ತೆ. ಅದೊಂದು ಫಂಕ್ಷನ್ನಿಗೆ ಹೋಗಿದ್ದೆ, ಒಳ್ಳೆ ಮಾಡಿದ್ರು. ಅದು ಏನೋ ಒಂದು ತಿಂಡಿ ಮಾಡಿದ್ರು, ಬಾರಿ ಟೇಸ್ಟ್ ಅದು ಹೇಳ್ತಾರೆ. ಅಲ್ಲ, ಎಲ್ಲರೂ ಅಷ್ಟೇ ಅಲ್ವಾ, ಎಲ್ಲರೂ ಹೊಸ್ತನ್ನೇ ಕಾಯುವುದಲ್ವಾ, ಹಳತಿ ಯಾರಿಗೂ ಬೇಡ. ಆದ್ರೆ ಈಗ ನಿಮ್ಗೆ ಅಜ್ಜಿ ಮಾಡುವ ಹಳೆ ತಿಂಡಿಗಳು ಫೇಮಸ್ ಆಗಿದೆ. ಅದು ಕರೆಕ್ಟ್. ಅಜ್ಜಿಗಳು ಮಾಡೋ ತಿಂದು ಬಡ್ದೋಗಿದೆ. ಎಣ್ಣೆ ಕಾದಿದೆಯಾ ನೋಡುವನ? ಎಣ್ಣೆ ಕಾದಿದೆಯಾ ನೋಡ್ಲಿಕ್ಕೆ ಒಂದು ಚೂರು ಹೀಗೆ ಹಾಕಿದ್ರೆ ಮೇಲೆ ಬರ್ತಾ ಉಂಟು ನೋಡಿ.
ಸಿಗ್ನಲ್. ಕಾದಿದೆ ಅಂತೇಳಿ. ಓಕೆ ಓಕೆ ಮತ್ತೆ ನಾವು ಕಾಯಿಸುವಾಗ ಇದು ಎರಡರ ಮಧ್ಯ ಇರಬೇಕು ಬೆಂಕಿ. ಓಕೆ ಓಕೆ ಸ್ವಲ್ಪ ಕೈ ಇಟ್ಟ ಕೂಡಲೇ ಕಪ್ಪಾಗಿ ಹೋಗ್ತದೆ. ಓಕೆ ಸಿಮ್ಮಿಗೆ ಇಟ್ಟು ಬಿಟ್ರೆ ಬೇಯುವುದಿಲ್ಲ. ಓಕೆ ಮಿಡ್ಲಲ್ಲಿ ಇರ್ಬೇಕಲ್ವಾ? ಮಿಡ್ಲಲ್ಲಿ ಇಟ್ರೆ ನೀಟ್ ಬರ್ತದೆ. ಓಕೆ ನೋಡಿ, ಅದು ಹಾಕಿದ ಕೂಡಲೇ ಮೇಲೆ ಬರ್ತದೆ ಅಲ್ವಾ? ಒಂದೇ ತರ ಮಾಡ್ಬೇಕಾದ್ರೆ ನಾನು ಹೇಳಿದೆ ಅಲ್ಲ, ಕ್ಯಾಪ್ ತಕೊಂಡು ಈಗ್ಲೂ ನಾವು ಹೀಗೆ ಮಾಡಿದ ಮೇಲೂ ಮಾಡ್ಬೋದು ಕ್ಯಾಪ್ ಅಲ್ಲಿ. ಓಕೆ, ಇದು ಫಾರ್ ಎಕ್ಸಾಂಪಲ್ ಈ ಕೆಲವೊಂದ್ಸತಿ ದೊಡ್ಡದು ಸೈಜ್ ಆದ್ರೂ ಕೂಡ ಕ್ಯಾಪ್ ಇಟ್ಬಿಟ್ರೆ ಕ್ಯಾಪ್ ಇಡ್ಬೇಕಾಗ್ತದೆ ಅಲ್ವಾ? ಕ್ಯಾಪ್ ಅಲ್ಲಿ ಒಂದೇ ನೀಟ್ ಬರ್ತದಲ್ಲ. ನಾವೀಗ ಮಾಡುದು ಇದೆಲ್ಲ ಹೋಗ್ತದೆ ಕ್ಯಾಪ್ ಅಲ್ಲಿ ಇದ್ ಮಾಡಿ. ಕ್ಯಾಪ್ ಒಂದಿದ್ರೆ ನಾನು ನಿಮ್ಗೆ ತೋರಿಸ್ತೇನೆ. ಹೌದು, ತೊಂದ್ರೆ ಇಲ್ಲ, ನಮ್ಗೆ ಅಂದ್ರೆ ಗೊತ್ತಾಗ್ತದೆ. ಅಂದಾಜಾಯ್ತಲ್ಲ, ಒಂದೇ ಕ್ಯಾಪ್. ಆಗ ನಿಮ್ದು ಇದನ್ನೆಲ್ಲ ತೆಗೆದು ಇನ್ನೊಮ್ಮೆ ಇದು ಮಾಡ್ಬೋದು. ಕರೆಕ್ಟ್. ನೋಡಿ ಮೇಡಮ್, ಇದೀಗ ಈ ತರ ಆಗ್ತಾ ಉಂಟಲ್ಲ ಕಲರ್, ಮತ್ತೆ ಎಣ್ಣೆ ಸಹ ನೋಡಿ ಹೆಚ್ಚು ಇದಾಗ್ತಾ ಇಲ್ಲ. ಓಕೆ ಓಕೆ ಓಕೆ, ನಾರ್ಮಲ್ ಆಗಿದೆ ಅಲ್ವಾ? ನಾರ್ಮಲ್ ಆಗೇ ಇದೆ ಅಲ್ಲ. ಆಗ ನಿಮ್ಗೆ ಇದು ಆಗಿದೆ ಓಕೆ ಓಕೆ ಅಂತೇಳಿ ನಾನು ತೆಗಿತಾ ಇದ್ದೆ. ಎಸ್ ಎಸ್, ಜಾಸ್ತಿ ಬ್ರೌನ್ ಆಗೋದು ಬೇಡ ಅಲ್ವಾ? ಅರಿಶಿನ ಹಾಕಿದ್ರೆ ಬ್ರೌನ್ ಆಗ್ತದೆ. ನಾವು ಹಾಕ್ಲಿಲ್ವಾ ಅರಿಶಿನ? ಹಾಕುದಿಲ್ಲ, ಇದಕ್ಕೆ ಹಾಕ್ಲಿಲ್ಲ. ಕೆಂಪು ಮೆಣಸಿನ ಪುಡಿ, ಅದು ಮೆಣಸಿನ ಪುಡಿ ಮೇಲೆ ಹೋಗ್ತದೆ ರೆಡ್ ಬರ್ಬೇಕಾದ್ರೆ. ಹೌದು ಹೌದು ಹೌದು, ಅಂದ್ರೆ ಕೆಲವೊಂದ್ಸತಿ ಬ್ರೌನ್ ಆಗಿರ್ತದಲ್ವಾ? ಅದೇ ಅದೇ. ಓಕೆ ಮೇಡಮ್, ಆಲ್ರೆಡಿ ರೆಡಿ. ರೆಡಿ ಆಗಿದೆ. ಓಕೆ, ಬಿಸಿ ಬಿಸಿ ನಿಪ್ಪಟ್ಟು ಓಕೆ ನಿಮಗಾಗಿ. ನೀವು ಹೆಚ್ಚಿಗೆ ಬೇಕು ಹೇಳಿದಿರಿ. ಹೌದು. ಓಕೆ ಓಕೆ, ಹೇಗೆ ಉಂಟು ಅಂತ ಹೇಳಿ ಅಲ್ವಾ? ಓಕೆ, ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ. ಓಕೆ, ಅಂಡ್ ಸ್ವಲ್ಪ ಈಸಿ ಮೆಥಡ್. ಈಸಿ ಮೆಥಡ್. ಫುಲ್ ಈಸಿ. ನಿಮಗೆ ಏನು ಅನ್ನಿಸ್ತು ಈಗ? ತುಂಬಾ ಈಸಿ, ಮನೇಲಿ ಹೋಗಿ ಮಾಡ್ಬೇಕು ಈಗ. ಮಾಡಿ. ಓಕೆ ಓಕೆ, ನಾನೀಗ ಟೆಸ್ಟ್ ಮಾಡಿ ಹೇಳ್ತೇನೆ ಹೇಗಿದೆ ಅಂತ. ಟೇಸ್ಟ್ ಮಾಡಿ ಮನೆಗೆ ಹೋಗಿ ಅಮ್ಮನಿಗೆ ಮಾಡಿ ಕೊಡಿ. ಓಕೆ, ಅದೇ ಮಾಡಿ ಕೊಡ್ಬೇಕಲ್ವಾ? ಅದು ಮೇನು. ಓಕೆ, ಟೆಸ್ಟ್ ಮಾಡಿ ಹೇಳ್ತೇನೆ. ಓಕೆ, ಓಕೆ, ಸೂಪರ್. ಅಂಡ್ ಮೇಡಮ್, ನೀವು ಹೇಳಿದಾಗನೆ ಅದು ಕಡ್ಲೆ ಅದೆಲ್ಲ ಮಿಕ್ಸ್ ಆಗ್ತದೆ, ಮಿಕ್ಸ್ ಆಗುತ್ತೆ, ಜಾಸ್ತಿ ಟೇಸ್ಟ್ ಕೊಡ್ತದೆ. ಟೇಸ್ಟ್ ಅದರಲ್ಲೇ ಇರೋದು ಟೇಸ್ಟ್. ಅಲ್ಲದಿದ್ರೆ ಅಕ್ಕಿ ಹಿಟ್ಟಿಗೆ ಎಂತ ಉಂಟು, ಅದೇ ಅದೇ ಎಲ್ಲ ಹಾಕೋದು ಅಲ್ವಾ? ತುಂಬಾ ಚೆನ್ನಾಗಿದೆ ಅದು. ಕೊಬ್ಬರಿ ಮತ್ತೆ ಖಾರ ಸ್ವಲ್ಪ ಜಾಸ್ತಿ ಆದ್ರೂ ನೋ ಪ್ರಾಬ್ಲಮ್. ಅಂದ್ರೆ ತಿನ್ನುವವರಿಗೆ. ನನಗೆ ಏನಾಗಿದೆ ಅಂದ್ರೆ ಮೊಮ್ಮಕ್ಕಳಿಗೆ ಮಾಡಿ ಮಾಡಿ ಖಾರ ಕಮ್ಮಿ ಆಗಿದೆ. ಕಮ್ಮಿ, ಅದು ಕರೆಕ್ಟ್ 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 ಕರೆಕ್ಟ್. ಸೊ ಅವರು ತಿನ್ಬೇಕಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೀವು ಹೇಳಿದಾಗನೆ ಎಷ್ಟು ಬೇಕಾದ್ರೂ ತಿನ್ಬೋದು, ಅಷ್ಟು ಟೇಸ್ಟ್ ಇದೆ ಅಲ್ವಾ? ತಿನ್ಬೋದು. ಸೂಪರ್ ಅಲ್ವಾ? ಓಕೆ, ಸೊ ಇದು ನನ್ನ ಪ್ರಕಾರ ಒಂದು ಚಹಾ ಕುಡಿಯುವಾಗ, ಆವಾಗ್ಲೇ ಮಳೆಗಾಲದಲ್ಲಿ ಸಾಯಂಕಾಲ ಹೀಗೆ 4 ಜನ ಕೂತಾಗ ಮಾಡುವಾಗ ಪಕ್ಕ ಯಾರಾದ್ರೂ ನಂಟ್ರು ಬರ್ತಾರಪ್ಪ, ಬೆಳಿಗ್ಗೆ ಎಲ್ಲ ಪ್ರಿಪೇರ್ ಮಾಡಿ ಬಿಸಿ ಬಿಸಿ ಬೇಕಂತಿಲ್ಲ, ಮಾಡಿ ಸ್ಟೋರ್ ಮಾಡಿ ಇಡ್ಬೋದು. 1 ಮಂತ್ ಏನೂ ಆಗಲ್ಲ, ಅದು 100%. ಓಕೆ, ಸೂಪರ್. ಸೊ ನನ್ನ ಪ್ರಕಾರ ಇದು ಹೆಲ್ದಿ ಫುಡ್. ಸೊ ಇದು ನನ್ನ ಪ್ರಕಾರ ಸ್ವಲ್ಪ ಈಸಿ ಮೆಥಡ್. ಎಲ್ಲರೂ ಈಸಿಯಾಗಿ ಕಲೀಲಿ ಅಲ್ವಾ? ಶನಿವಾರ ಆದಿತ್ಯವಾರ ಪುರ್ಸೊತ್ತಿದ್ದಾಗ ಮಕ್ಕಳಿಗೆ ಮಾಡಿ ಕೊಡಿ ಅಲ್ವಾ? ಸೂಪರ್, ನಂಗಂತೂ ಖುಷಿ ಆಯ್ತು ಈಗಿನ ಡಿಶ್. ಅಂಡ್ ನೆಕ್ಸ್ಟ್ ಏನ್ ಮೇಡಮ್? ನೆಕ್ಸ್ಟ್ ಮುಂಡಕ್ಕಿ ಅಂತೇಳಿ, ಮಂಡಕ್ಕಿ ಅಂತಾರಲ್ಲ, ಅದರಲ್ಲಿ ಕುರ್ಕುರೆ ಅಂತೇಳಿ, ಅಂದ್ರೆ ಕ್ರಿಸ್ಪಿಯಾಗಿ ಇಡುವಂತದ್ದು. ಅದಕ್ಕೆ ನಾವು ಮಂಡಕ್ಕಿ, ಖಾರ ಮಂಡಕ್ಕಿ ಅಂತೀವಿ, ಖಾರ ಪುರಿ ಅಂತೀವಿ ನಾವು ಅಲ್ಲಿ. ನಾವು ಮಂಡಕ್ಕಿ ಹೇಳುದಿಲ್ಲ, ಪುರಿ ಹೇಳುದು ಅದಕ್ಕೆ. ಖಾರ ಪುರಿ ಮಾಡಿ ಇಡ್ತು, ಬೇಕಾದಾಗ ಅದನ್ನು ತಿನ್ಬಹುದು. ಕೆಲವೊಮ್ಮೆ ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಅದು ನಿಮ್ಗೆ 2 ಡಿಶ್ ಆಗ್ತದೆ. ಅದು ಮಾಡಿಟ್ಟಂತದ್ದು ಖಾರ ಮುಂಡಕ್ಕಿಯನ್ನು ಎಷ್ಟು ದಿವಸ ಬೇಕಾದ್ರೂ ಇಡ್ಬೋದು ಡಬ್ಬಿಯಲ್ಲಿ. ಓಕೆ, ಎಸ್. ಅಂಡ್ ಅದನ್ನ ಮಾಡೋಣ, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಓಕೆ, ಎಸ್. ಸೊ ವೀಕ್ಷಕರು, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರುತ್ತೆ. ಓಕೆ, ಬ್ರೇಕ್ ನಂತರ ಮತ್ತೆ
ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸೊ ಆಗ್ಲೇ ಒಂದು ಡಿಶ್ ಮಾಡಿದ್ರಿ ಅಂಡ್ ಈಗ ಯಾವ್ದು ಮೇಡಮ್? ಈಗ ಆಗ್ಲೇ ಹೇಳಿದ್ರಿ ನೀವು, ಸೊ ಮತ್ತೊಮ್ಮೆ ಹೇಳ್ಬೋದಾ? ಇದು ಹೇಳ್ಬೋದು. ಓಕೆ, ಇದು ಮುಂಡಕ್ಕಿ. ಓಕೆ, ಏನಂತಾರೆ ಕೆಲವರು ಪುರಿ ಅಂತಾರೆ, ಓಕೆ, ನಮ್ಮ ಬ್ಯಾಂಗ್ಳೂರ್ ಕಡೆ ಎಲ್ಲ ಅದರದ್ದು ಖಾರ ಪುರಿ. ಓಕೆ, ಖಾರ ಪುರಿ. ಅದಕ್ಕೆ ಖಾರ ಹಾಕಿ ನೀವು ಎಷ್ಟು ದಿವಸ ಬೇಕಾದ್ರೂ ಇಡ್ಬೋದು. ಓಕೆ ಓಕೆ ಓಕೆ, ಅದನ್ನ ಮಾಡುವ ಅಂತ. ಅದಕ್ಕೆ ನಿಮ್ಗೆ ಇದೆ ಹುರಿಗಡ್ಲೆ, ನೆಲಗಡ್ಲೆ, ಇದು ಬೇಸೊಪ್ಪು, ಅರಶಿನ, ಕೆಂಪು ಮೆಣಸಿನ ಪುಡಿ. ಇದು ನಿಮ್ಗೆ ಚರ್ಮುರಿ ಅಂತೇಳಿ ಮಾಡ್ತಾರಲ್ಲ, ಲಾಸ್ಟ್ ಬೇಕಾದಾಗ ಅದು ನೀರುಳ್ಳಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು. ಅಂದ್ರೆ ಇದು ಒಂದರಲ್ಲಿ ನಾನು 2 ಬಗೆ ತೋರಿಸಿಬಿಡುವ ಅಂತ. ಸುಲಭ, ಎಲ್ಲರೂ ಮಾಡ್ಬೋದು, ಮಾಡಿ ಇಟ್ಕೋಬಹುದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ, ಸೊ ಫಸ್ಟಿಗೆ ಏನ್ ಮಾಡ್ಬೇಕು ಮೇಡಮ್? ಫಸ್ಟಿಗೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು. ಓಕೆ ಓಕೆ ಮೇಡಮ್, ಈಗ ಅದು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಸ್ವಲ್ಪ ಸಾಕು ಅಲ್ವಾ? ಸ್ವಲ್ಪ. ಓಕೆ ಓಕೆ, ಅದು ನಿಮಗೆ ಬಿಸಿ ಆಗ್ಬೇಕು. ಓಕೆ, ಬಿಸಿ ಆದ ಮೇಲೆ ಒಂದ್ ಸ್ವಲ್ಪ ಅರಿಶಿನ ಹಾಕುವ. ಓಕೆ ಓಕೆ, ಅರಿಶಿನ ಅಲ್ವಾ? ಓಕೆ, ಅರಿಶಿನದ ಪುಡಿ ಬಿಸಿ ಆಗ್ಲಿ, 1 ಸೆಕೆಂಡ್ ಬೇಕಾಗ್ಬೋದು. ಓಕೆ ಓಕೆ, ಎಣ್ಣೆ ಕಾದಿದೆ, ಓಕೆ, ಅರಿಶಿನ ಹಾಕ್ತೀನಿ. ಓಕೆ, ಮಂಡಕ್ಕಿ ಹಾಕ್ತೀನಿ. ಓಕೆ, ಇದಂದ್ರೆ ಮೆತ್ತಗಿರ್ತದೆ ಅಂಗಡಿಯಿಂದ ತರುವಾಗ, ಹಾಗಾಗಿ ನಾವು ಒಂಚೂರು ಕ್ರಿಸ್ಪಿ ಮಾಡಕ್ಕಾಗಿ ಸ್ವಲ್ಪ ಫ್ರೈ ಮಾಡೋದು. ಹೌದು, ಅಂದ್ರೆ ಈ ಅರಿಶಿನ ಅದಕ್ಕೆಲ್ಲ ಹಿಡಿಬೇಕು. ಕಲರ್ ಬೇಕಲ್ಲ, ಕಲರ್ ಇಲ್ದಿದ್ರೆ ನೋಡ್ಲಿಕ್ಕೆ ಯಾವ್ದು ಚಂದ ಇಲ್ಲಲ್ಲ. ಅದು ಕರೆಕ್ಟ್, ಅಟ್ರಾಕ್ಟಿವ್ ಕಾಣಲ್ಲ. ನೋಡ್ಲಿಕ್ಕೆ ಚಂದ ಇದ್ರೆ ಅದು ಅದು ರುಚಿ ಹೇಗೆ ಇರ್ಲಿ, ಚಂದದಲ್ಲಿ ಒಳಗೋಗ್ತದೆ ಹೊಟ್ಟೆಗೆ. ಕರೆಕ್ಟ್ ಕರೆಕ್ಟ್. ಅಲ್ಲ, ಈಗ ನಾವು ಮಾಡಿದ್ರೆ ಅದು ಒಂದ್ ಸೈಡ್ ಬಿಳಿ ಇರ್ಬೋದು. ಬಿಳಿ ಅಂದ್ರೆ ಅದಕ್ಕೆ ಹೇಳುದು ಅಲ್ಲ, ಸ್ವಲ್ಪ ಕಲಿಬೇಕು. ಅದಕ್ಕೆ ನೀವು ಕಲ್ತ್ರೆ ಸ್ವಲ್ಪ ಈಗ ನಾಳೆಗೆ ಚರ್ಮುರಿ ತಂದಿದ್ದೀನಿ, ಎಂತ ಅಂತೀರಿ, ಮಂಡಕ್ಕಿ ತಂದಿದ್ದೀನಿ, ಈ ಟೈಪ್ ಮಾಡುವ. ಮೊನ್ನೆ ದಿವಸ ಸ್ಪಂದನದಲ್ಲಿ ಬಂದಿತ್ತು, ನಾವು ಟ್ರೈ ಮಾಡುವ ಅಂತ ಮಾಡ್ತೀರಿ. ನೆಕ್ಸ್ಟ್ ಟೈಮ್ ನೀನ್ ಅವತ್ತು ಮಾಡಿದ್ದು ಚೆನ್ನಾಗಿದೆ ಅಲ್ವಾ, ಮಾಡು ಅಂತ ಅಲ್ವಾ? ಆಗ ನಿಮ್ಗೊಂಥರ ಇಂಟ್ರೆಸ್ಟ್, ಮೊದಲು ಮಾಡ್ಲಿಕ್ಕೆ ಇಂಟ್ರೆಸ್ಟ್, ಕಡೆಗಾಗುವಾಗ ಯಾಕಪ್ಪ ಕಲ್ತೆ ಅನ್ನಿಸ್ಬೋದು. ನೋಡಿ ಇದು ಕ್ರಿಸ್ಪ್ ಅಲ್ವಾ? ಓಕೆ, ಕ್ರಿಸ್ಪ್ ಆಗುವವರೆಗೆ ಒಂಚೂರು. ಓಕೆ, ಇದನ್ನು ತೆಗಿತೇನೆ ಬೌಲಿಗೆ. ಓಕೆ ಓಕೆ, ಸ್ವಲ್ಪ ಎಣ್ಣೆ ಕೊಡ್ತೀರಾ? ಓಕೆ, ಸ್ವಲ್ಪ ಎಣ್ಣೆ ಜಾಸ್ತಿಯೇ ಬೇಕಾಗ್ತದೆ. ಓಕೆ, ಅದು ಒಂಚೂರು ಕಾಯಿಲಿ. ಅದು ಕಾದ ನಂತರ ಈ ನೆಲಗಡ್ಲೆ ಹಾಕುವ. ಓಕೆ, ನೆಲಗಡ್ಲೆ ಅದು ಸ್ವಲ್ಪ ಹೇಗೆ ಅದು ಹುರ್ಕೊಳ್ಬೇಕು, ಅಂದ್ರೆ ಮಿಕ್ಸ್ ಮಾಡ್ತೀವಲ್ಲ ಹಾಗೆ ಹುರ್ಕೊಳ್ಬೇಕು. ನೋಡಿ, ನಾನು ಇದಾಗ್ತಾ ಇದ್ದೇನೆ ನೆಲಗಡ್ಲೆ. ಇದು ಸ್ವಲ್ಪ ಹುರ್ಕೊಳ್ಳುತ್ತೆ, ಪಟಪಟ ಅಂತದೆ ನೋಡಿ. ತುಂಬಾ ಹೈಗಿಡಬಾರ್ದು, ಕಪ್ಪಾಗಿ ಹೋಗ್ತದೆ. ಓಕೆ ಓಕೆ, ಹುರಿಗಡ್ಲೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿ ಬಂದರೂ ಒಳ್ಳೇದಿರುತ್ತೆ ಅದು ಸಹ. ಓಕೆ ಓಕೆ, ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಓಕೆ, ಇದನ್ನು ನೀವು ಎಷ್ಟು ಹಾಕಿದ್ರೂ ಒಳ್ಳೇದೇನೆ, ಟೇಸ್ಟ್ ಇರುತ್ತೆ. ಟೇಸ್ಟ್ ಆಗಿರ್ತದೆ, ಟೇಸ್ಟ್ ಇರುತ್ತೆ. ಓಕೆ, ಅದೊಂದು ಸ್ವಲ್ಪ ಕ್ರಿಸ್ಪಿ ಆಗಲಿಕ್ಕೆ ಸೊಪ್ಪು ಸ್ವಲ್ಪ ಸಾಕು, ಇನ್ನೂ ಕಮ್ಮಿ ಹಾಕ್ಬೋದು. ಓಕೆ, ನೀವು ಡೈಲಿ ಯೂಸ್ ಮಾಡೋದಾದ್ರೆ ಕಮ್ಮಿ ಹಾಕ್ಬೋದು. ನಾನೀಗ ನಿಮಗೆ ತೋರಿಸೋದಷ್ಟೇ, ಗೊತ್ತಾಯ್ತಲ್ಲ, ಅದು ಬೇಡ. ಮೆಣಸಿನ ಪುಡಿ ನಿಮ್ಗೆ ಖಾರ ಬೇಕಂತಿದ್ರೆ ಖಾರಕ್ಕೆ ತಕ್ಕ. ಓಕೆ, ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ, ಇಷ್ಟು ಸಾಕಾಗ್ತದೆ. ಹೌದು, ಜಾಸ್ತಿ ಖಾರ ಆದ್ರೂ ಕೂಡ ಹೌದೌದು, ಇದಷ್ಟು ಖಾರ ಹಿಡಿಯುವುದಿಲ್ಲ. ಮತ್ತೆ ಉಪ್ಪು, ಅದು ಸಹ ಅದರಲ್ಲಿ ಉಪ್ಪಿರುತ್ತೆ. ಹೌದು, ಹಾಗೆ ಇದು ಒಂಚೂರು ಉಪ್ಪು ಎಲ್ಲ ಮಚ್ಚಿ ಇಟ್ಬಿಡುದು. ಓಕೆ,
ಇದು ದಿಢೀರ್ ತಿನ್ಲಿಕ್ಕೆ ಎಣ್ಣೆ ಹೆಚ್ಚಾಕಿದ್ದೀನಿ. ಹಾ ನಿಮಗೆ ಅದೇ ಹೇಳಿದೆ ಎಲ್ಲ ಬೇಕಾದಾಗ ಆ ಥರ ಮಾಡ್ಕೊಳ್ಳೋದಾದ್ರೆ ಎಣ್ಣೆ ಕಮ್ಮಿ ಹಾಕಿ ಇಡ್ಬೋದು. ಓಕೆ. ಈರುಳ್ಳಿ ಮತ್ತು ಕ್ಯಾರೆಟ್ ಡೈರೆಕ್ಟ್ ಹಾಕುದಲ್ಲ, ಅದನ್ನ ಇದಕ್ಕೆ ಮಿಕ್ಸ್ ಮಾಡಿ. ಹಾಕುದಲ್ಲ, ಹಾ. ಮತ್ತೆ ಮತ್ತೆ ನಿಮಗೆ ಮತ್ತೆ ಬೇಕಾದಾಗ ಬೇಕಾದ್ರೆ. ಹಾ ಇದಕ್ಕೆ ಎಣ್ಣೆ ಸ್ವಲ್ಪ ಹೆಚ್ಚೆ ಆಯಿತು, ಓಕೆ, ತೊಂದರೆ ಇಲ್ಲ. ತೊಂದರೆ ಇಲ್ಲ. ಇದಕ್ಕೆ ಈ ತೆಂಗಿನಕಾಯಿ ಎಣ್ಣೆ ಅಲ್ಲ, ತೆಂಗಿನ ಎಣ್ಣೆ ಹಾಕ್ತಾರೆ. ಓಕೆ, ತೆಂಗಿನಕಾಯಿ ಎಣ್ಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ. ತೆಂಗಿನ ಎಣ್ಣೆ ಯೂಸ್ ಮಾಡಿದ್ರೆ ಸೌತ್ ಕೆನರಾದವರಿಗೆಲ್ಲ ಅದೇ ಇಷ್ಟ. ಹೌದು 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 ಹೌದು. ಇದಾಯ್ತು. ಓಕೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚಾಯ್ತು. ಓಕೆ, ಬಿಸಿ ಉಂಟು. ತಣದ್ರ ಮೇಲೆ ಈಗ ಹಾಕ್ಬೋದಾ? ಓಕೆ, ಇದು ಹಾಕ್ಬೋದಲ್ಲ ಈರುಳ್ಳಿ? ತಣದ್ರ ಮೇಲೆ ನೀರುಳ್ಳಿ ಸ್ವಲ್ಪ ಹಾಕಿ, ಅದಕ್ಕೆ ಬೇಕಾದಷ್ಟು. ಸಾಕ? ಕ್ಯಾರೆಟ್ ಹೌದು, ಒಂದು ಸ್ಪೂನು. ಕ್ಯಾರೆಟ್ ಎಷ್ಟು ಬೇಕು? ಅದು ಅರ್ಧ ಹಾಕಿ. ಸಾಕು. ಕೊತ್ತಂಬರಿ ಸೊಪ್ಪು ಪೂರ ಹಾಕಿ, ಪರವಾಗಿಲ್ಲ. ಮಿಕ್ಸ್ ಮಾಡೋದು. ಇದನ್ನು ತೆಗಿಬೋದಲ್ಲ? ಎಸ್. ಇದು ಬೇಕಾದ್ರೆ ನಾ ಮತ್ತೆ ನಿಮ್ಗೆ ಮತ್ತೆ ಹಾಕ್ಬೇಕು. ಹೌದು. ಈರುಳ್ಳಿ ಹಿಡಿತದೆ ಅನಿಸ್ತದೆ, ಹಾಕ್ಬೋದು. ಓಕೆ, ಹಾಕ್ಬೋದಲ್ಲ? ಹೌದು, ಹೇಗೂ ಕಟ್ ಮಾಡ್ಕೊಂಡು. ಹೌದು ಹೌದು ಹೌದು. ರೇಟ್ ಹೆಚ್ಚು, ಸರಿ. ರೇಟ್ ಹೆಚ್ಚಿದೆ ಈಗ. ತಿಂದಾರು. ಕರೆಕ್ಟ್ ಕರೆಕ್ಟ್. ಅದಕ್ಕೆ ಏನು ಹಾಕ್ಲಿಕ್ಕಿಲ್ಲ, ಇದಕ್ಕೆ ಏನಿಲ್ಲ, ಇನ್ನೇನು ಹಾಕ್ಲಿಕ್ಕಿಲ್ಲ. ಏನಿಲ್ಲ, ಯಾಕಂದ್ರೆ ಇದು ಪ್ರಿಸರ್ವ್ ಮಾಡುವಂತದ್ದಲ್ಲ. ಹೌದು ಹೌದು ಹೌದು. ಓಕೆ, ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿ ಇಡ್ಬೋದು. ಇಡ್ಬೋದು. ಇದು ನಾನು ಇದಕ್ಕಾಗಿ ಈಗ ಒಂಚೂರು ಎಣ್ಣೆ ಹಾಕಿದ್ದೇನೆ. ಓಕೆ ಓಕೆ ಓಕೆ. ಓಕೆ, ನಿಂಬೆಹಣ್ಣು ಇದ್ರೆ ನಿಂಬೆಹಣ್ಣು, ನಿಂಬೆಹಣ್ಣು ಹಾಕ್ಬೋದು, ಆಪ್ಷನಲ್ ಆಪ್ಷನ್ ಅಲ್ವಾ? ಅಂದ್ರೆ ದಿಢೀರ್ ಮನೆಯಲ್ಲಿ ಇಲ್ಲದ್ರೆ ಹೌದು, ಏನ್ ಮಾಡ್ಲಿಕ್ಕೆ ಏನು ಆಗುದಿಲ್ಲ. ಮಾಡ್ಲಿಕ್ಕೆ ಆಗಲ್ಲ. ಮೇಡಮ್ ರೆಡಿ ಅಲ್ವಾ? ಓಕೆ. ಮುಂಡಕ್ಕಿಯಲ್ಲಿ ಎರಡು ವೆರೈಟಿ. ಎರಡು ವೆರೈಟಿ. ಎರಡು ವೆರೈಟಿ. ಓಕೆ, ಒಂದು ತಿಂದು ಪ್ರಿಸರ್ವ್ ಹೇಗೆ ಉಂಟೇಳಿ ನೋಡಿ. ಇದು ಪ್ರಿಸರ್ವ್ ಮಾಡಿ ಇಡ್ಬೋದು, ಓಕೆ, ಇದು ಜಸ್ಟ್ ದಿಢೀರ್ ಮಾಡ್ಲಿಕ್ಕೆ. ಓಕೆ. ಸೊ ಎರಡನ್ನ ಟೇಸ್ಟ್ ಮಾಡ್ತೇನೆ ನಾನು. ಎರಡು ಡಿಫ್ರೆಂಟ್ ಟೇಸ್ಟ್ ಇರ್ಬೋದು ಇದು ಅಲ್ವಾ? ಹೌದು, ಇದಕ್ಕೆ ನೀವು ಕ್ಯಾರೆಟ್, ಈರುಳ್ಳಿ ಅದೆಲ್ಲ ಹಾಕೊಂಡಿದ್ದಾರೆ. ಇದಕ್ಕೆ ನಾರ್ಮಲ್. ಓಕೆ, ಇದು ಚರ್ಮುರಿ ಅಂತಾರೆ, ಓಕೆ, ಅದು ಖಾರಪುರಿ. ಓಕೆ. ಸೊ ಫಸ್ಟ್ ಇದನ್ನ ನಾನು ಟೇಸ್ಟ್ ಮಾಡ್ತೇನೆ, ಮತ್ತೆ ಅದನ್ನ ಟೇಸ್ಟ್ ಮಾಡ್ತೇನೆ. ಓಕೆ, ಎಸ್. ಓಕೆ, ಕ್ರಿಸ್ಪಿಯಾಗಿ ಉಂಟು, ಕ್ರಿಸ್ಪಿ ಆಗಿದೆ. ಉಂಟಲ್ಲ. ಓಕೆ, ಇದಂತೂ ನಂಗೆ ಖುಷಿ ಆಯಿತು. ಆ್ಯಂಡ್ ಇದನ್ನು ಪ್ರಿಸರ್ವ್ ಮಾಡ್ಬೋದು. ಪ್ರಿಸರ್ವ್ ಮಾಡ್ಬೋದು. ಎಷ್ಟು? ಒಂದು ತಿಂಗಳು? ಒಂದು ತಿಂಗಳು ಇಡ್ಬೋದು, ಆದರೆ ಕಂಟೈನರ್ ಇಡೋವಂಥದ್ದು ನೀವು ಒಳ್ಳೇದಿರ್ಬೇಕು ಅಷ್ಟೇ. ಕರೆಕ್ಟ್ ಕರೆಕ್ಟ್. ನಿಪ್ಪಟ್ಟು ಕೂಡ ಹಾಗೆ. ನಿಪ್ಪಟ್ಟು ಕೂಡ ಹಾಗೆ. ಎಂತ ಹೇಳ್ತಾರೆ, ಸ್ಟೀಲ್ ಡಬ್ಬಿಲಿ ಹಾಗೆ ಇಟ್ಟರೆ ಆಗೋದಿಲ್ಲ. ಈಗೆಲ್ಲ ಸಿಗ್ತದಲ್ಲ, ಗಾಳಿ ಎಲ್ಲ ಪ್ಲಾಸ್ಟಿಕ್, ಅದ್ರಲ್ಲಿ ಹಾಕೊಳ್ಳಿ. ಒಂದು ತಿಂಗಳು ಏನೂ ಆಗಲ್ಲ. ಇದು ಏನಾಗುದಿಲ್ಲ ಅಲ್ವಾ? ಅದು ಮಾಡಿ ಇಟ್ಕೊಂಡ್ರೆ ಇದು ಯಾವಾಗ ಬೇಕಾದ್ರೂ ಮಾಡ್ಬೋದು. ಕರೆಕ್ಟ್. ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಫಿಲ್ಮ್ ಇದ್ರೆ ಇದನ್ನ ತಿಂತ ಅಲ್ವಾ? ದಿಢೀರ್ ತಕೊಂಡ್ ಬಂದು ತಿಂದು ಜ್ಯೂಸೋ ಕಾಫಿಯೋ ನಿಮ್ಗೆ ಏನು ಇಷ್ಟವೋ ಅದು. ಒಂದು ಪಿಕ್ಚರ್ ಇದ್ರೆ ನೋಡ್ಬೋದು, ತಿನ್ಬೋದಿತ್ತು ನಿಮ್ಗೆ ಪುರ್ಸುತ್ತಿದ್ರೆ. ಕಡೆಗ ಡಬ್ಬಿ ಖಾಲಿ ಆಗ್ತದೆ. ಹೌದು. ಸೊ ಇದನ್ನ ನಾನು ಟೇಸ್ಟ್ ಮಾಡ್ತೇನೆ ಈಗ. ಇದು ಓಕೆ, ಈ ಈರುಳ್ಳಿ, ಕ್ಯಾರೆಟ್ ಮತ್ತೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ನೋಡಿ, ಇದು ಡಿಫ್ರೆಂಟ್ ಟೇಸ್ಟ್. ಸೊ ಇದು ಕೂಡ ಸೂಪರ್ ಆಗ್ತದೆ. ಇದು ಡಿಫ್ರೆಂಟ್, ಇದು ಡಿಫ್ರೆಂಟ್. ಎರಡು ನೀವು ಅದೇ ತೆಂಗಿನ ಎಣ್ಣೆ ಹಾಕಿದ್ರೆ ಅದರದ್ದು ಪರಿಮಳ ಬರ್ತದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬಟ್ ಜಾಸ್ತಿ ಎಣ್ಣೆ ಹಾಕೋದು ಸ್ವಲ್ಪ ಬೇಡ ಅಂತ. ಬೇಡ ಅಲ್ಲ, ನಾನು ಹೇಳಿದೆ ಅಲ್ಲ, ಇದೀಗ ಇದಕ್ಕಾಗಿ ಒಂಚೂರು ಎಣ್ಣೆ ಬಿತ್ತಷ್ಟೇ. ಇಲ್ಲದ್ರೆ ಎರಡೆರಡು ಸ್ಪೂನ್ ಹಾಕಿ ಮಾಡ್ಬೋದು ಅಷ್ಟೇ ಅಲ್ವಾ? ಮಾಡಿ ಪ್ರಿಸರ್ವ್ ಮಾಡೋದಾದ್ರೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿ ಪ್ರಿಸರ್ವ್ ಮಾಡಿ. ಓಕೆ ಓಕೆ. ಇದೀಗ ಎಣ್ಣೆ ಸ್ವಲ್ಪ ಹೆಚ್ಚು. ಅದು ಕರೆಕ್ಟ್ ಕರೆಕ್ಟ್. ಸೂಪರ್. ನಂಗಂತೂ ಖುಷಿ ಆಯ್ತು ಮೇಡಮ್. ಇದು ಎರಡು ಡಿಶ್. ಸೊ ಒಂದು ಡಿಶ್ ಅಲ್ಲಿ ಎರಡು ವಿಧ. ಸುಲಭ ಮಾಡಿ ಯಾರು ಮಾಡ್ಬೋದು, ಯಾರು ಹುಡುಗರು ಮಾಡ್ಬೋದು, ಹುಡುಗರು ಮಾಡ್ಬೋದು. ನೋಡ್ಬೇಕು, ನಾನು ಟ್ರೈ ಮಾಡ್ತೇನೆ. ಎಲ್ಲದೂ ಹುಡುಗರು ಮಾಡ್ಬೋದು, ಹುಡುಗಿಯರ ಮೇಲೆ ಬಿಡಬಾರ್ದು ಯಾವುದು ಸಹ. ಕರೆಕ್ಟ್ ಕರೆಕ್ಟ್. ಇದು ನಂಗೆ ಹೇಳಿದಂತ ನೀವು. ಎಲ್ಲರಿಗೂ. ಓಕೆ, ಎಸ್. ಸೊ ಗ್ರೇಟ್. ಆ್ಯಂಡ್ ಎರಡು ಡಿಶ್. ಫಸ್ಟ್ ಒಂದು ನಿಪ್ಪಟ್ಟು, ಮತ್ತು ಇದು
ನಮ್ಮ ತುಳು ಸೈಡಲ್ಲಿ ತುಳು ಭಾಷೆಯಲ್ಲಿ ಚರ್ಮುರಿ ಅಂತ ಹೇಳ್ತಾರೆ. ಸೊ ಇದು ನಾರ್ಮಲಿ ಕೆಲವೊಂದು ಫಂಕ್ಷನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಇರುವಾಗ ಇಂಥದ್ದೆಲ್ಲ ಮಾಡ್ತಾರೆ. ಓಕೆ, ಸೊ ಸ್ವಲ್ಪ ಈಸಿ ಮೆಥಡ್, ಸ್ವಲ್ಪ ಅಂತಲ್ಲ ತುಂಬಾ ಈಸಿ ಮೆಥಡ್. ಓಕೆ, ಎರಡು ಕೂಡ ಮಕ್ಕಳಿಗೂ ಇಷ್ಟ ಆಗುತ್ತೆ. ಓಕೆ, ಖಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಕರೆಕ್ಟ್. ಓಕೆ, ಸೊ ಮೇಡಮ್ ಹೇಗಾಯ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು? ಖುಷಿ ಆಯ್ತು. ನಮ್ಮೂರಲ್ಲಿ ನಾನೊಂದು ಈ ಕಾರ್ಯಕ್ರಮಕ್ಕೆ ಬಂದದ್ದು ತುಂಬಾನೇ ಖುಷಿ ಆಯ್ತು ಅಲ್ವಾ? ಓಕೆ, ಸೊ ನೀವು ಯಾವಾಗ ಬರ್ತೀರಾ ನೆಕ್ಸ್ಟ್ ಎಪಿಸೋಡ್? ನೀವು ಯಾವಾಗ ಕರಿತೀರಾ ಅವಾಗ ಅಲ್ವಾ? ಓಕೆ ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಬಂದದಕ್ಕೆ. ಆ್ಯಂಡ್ ತುಂಬ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಆ್ಯಂಡ್ ಇನ್ನೊಂದು ಎಪಿಸೋಡ್ ನೀವು ಬರಲೇಬೇಕು. ಸೊ ಹೀಗೆ ಇಂಥದ್ದೇ ಈಸಿ ಮೆಥಡ್ ಇರುವಂಥದ್ದೇ, ಯಾಕಂದ್ರೆ ತುಂಬ ಜನ ಬ್ಯುಸಿ ಈಗ, ಅವರಿಗೆ ಬೇಕಾಗುವ ಹಾಗೆ. ಯಾಕೆಂತಂದ್ರೆ ನನ್ನ ಮಕ್ಕಳಿಗೂ ನಾನು ಹೇಳಿಕೊಟ್ಟದ್ದು ಹಾಗೇನೆ. ಈಗ ಅವರು ಸಹ ಎಲ್ಲರೂ ಕೆಲ್ಸಕ್ಕೆ ಹೋಗೋರಲ್ವಾ. ಬೆಳಿಗ್ಗೆ ಇಡ್ಲಿ ಉಳಿದ್ರೆ ಅಮ್ಮ ಇಡ್ಲಿ ಉಳಿದೋಯ್ತೆ ಅಂತ ಮಾಡುದು ಅಂದ್ರೆ ಉಪ್ಪಿಟ್ಟು ಮಾಡಿ ರಾತ್ರಿಗೆ ಅದನ್ನೇನು ಸಾಯಂಕಾಲ ಶಾಲೆಯಿಂದ ಬರುವಾಗ ಇಡ್ಲಿ ಉಳಿದ್ರೆ ಪುಂಡಿ ಉಳಿದ್ರೆ ನೀರ್ ದೋಸೆ ಮಾಡಿದ್ರೆ ಅಮ್ಮ ಹಿಟ್ಟು ಹೆಚ್ಚಾಗಿ ಹೋಗಿದೆ ಅಂದ್ರೆ ಸಾಯಂಕಾಲ ಅದ್ರಲ್ಲೇನೆ ಸಣ್ಣ ಸಣ್ಣ ಕಡುಬು ಮಾಡು, ಇಲ್ಲದ್ರೆ ಹಾಲ್ ಬಾಯಿ ಮಾಡು, ಮಕ್ಕಳಿಗೆ ಕೊಡು, ಆಗ ಹಿಟ್ಟು ಖಾಲಿ ಆಗತ್ತೆ. ಯಾವ್ದನ್ನು ವೇಸ್ಟ್ ಮಾಡಬಾರ್ದು, ವೇಸ್ಟ್ ಇಲ್ಲ ಅಲ್ಲ. ಅವ್ರುಗಳು ಕೇಳ್ತಾರೆ, ಅಮ್ಮಂಗೊಂದು ಪಕ್ಕ ತಲೆ ಓಡ್ತದೆ. ಓಕೆ, ಗ್ರೇಟ್. ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ ಕಾಯ್ತಾ ಇರ್ತೀನಿ, ನೀವು ಬರಲೇಬೇಕು. ಓಕೆ 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 ಓಕೆ, ಥ್ಯಾಂಕ್ ಯು. ಖುಷಿ ಆಯ್ತು. ಓಕೆ, ಸೊ ತುಂಬ ಖುಷಿ ಆಯಿತು. ಪದ್ಮಾವತಿ ಮೇಡಮ್ 2 ಡಿಶ್ ಕಲಿಸ್ಕೊಟ್ರು. ಸೊ ಇದೇ ರೀತಿಯಾಗಿ ನೆಕ್ಸ್ಟ್ ಎಪಿಸೋಡ್ಗೆ ಬರ್ತಾರಂತೆ. ಸೊ ನೋಡೋಣ. ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದನ್ ಕೀಪ್ ವಾಚಿಂಗ್ ಸ್ಮೈಲ್ ಟಿವಿ. ಬಾಯ್.